ಸಹಕಾರಿ ತತ್ವದಲ್ಲಿ ಪೂರ್ತಿ ವಿಶ್ವಾಸವುಳ್ಳವನಾಗಿದ್ದೇನೆ. ಪರಸ್ಪರ ಸಹಕಾರ ಸಹಬಾಳ್ವೆಯಿಂದಲೇ ಸುಖ ಶಾಂತಿಯ ಉತ್ತಮ ಸಮಾಜ ಸಹಕಾರದ ಪ್ರಗತಿಗಾಗಿ ಸಹಕಾರಿಯಾಗಿ ನಿಷ್ಠೆ ಶ್ರದ್ಧೆಯಿಂದ ಪ್ರಾಮಾಣಿಕ ಸೇವೆ ಮಾಡಲು ನಾನು ಬದ್ಧ. ಇವತ್ತು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ರೈತರಿಗೆ ಏನು ಬೇಕು, ಅದು ಕೃಷಿಗೆ ಸಂಬಂಧಪಟ್ಟದಿರ್ಬೋದು, ಅದಕ್ಕೆ ಕೃಷಿಗೆ ಉಪಬೆಳೆಯಾಗಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳಲ್ಲಿ ಇವತ್ತು ಮಾರ್ಗದರ್ಶನ ಮಾಡಿಕೊಂಡು ನಮ್ಮ ಜನರ ಜೀವನ ಮಟ್ಟವನ್ನು ಏರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಈ ಎರಡು ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಆಗಿದೆ. ಇದು ಒಂದು ರೀತಿಯಲ್ಲಿ ದೇಶಕ್ಕೆ ಮಾದರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮಹಿಳೆಯರ ಸಬಲೀಕರಣದಲ್ಲಿ ರಾಜೇಂದ್ರ ಕುಮಾರ್ ಮುಂಚೂಣಿಯಲ್ಲಿದ್ದಾರೆ. ಇಡೀ ನವೋದಯದ ಒಂದು ವ್ಯವಸ್ಥೆಯಲ್ಲಿ ಒಂದು ಸ್ವತಂತ್ರವಾಗಿ ಒಂದು ಹೆಂಗಸು ತನ್ನ ಜೀವನವನ್ನು ಹೇಗೆ ಮಾಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ಅವರ ಒಂದು ಆರ್ಥಿಕ ಉತ್ತೇಜನದಲ್ಲಿ ಸಹಕಾರಿಯಾಗಿದ್ದಾರೆ. ಅದು ಶ್ಲಾಘನೀಯ ವಿಚಾರ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ತಾನೇ ಹೊಸ ಗುತ್ತಿಗಾರರ ಸೊಸೈಟಿಯ ಉದ್ಘಾಟನೆಯಲ್ಲಿ ರಾಜೇಂದ್ರ ಕುಮಾರ್ ಒಂದು ಭಾಷಣ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಸ್ನೇಹಿತರಾದ ದೇಲಂಪಾಡಿಯವರು ಇಲ್ಲೇ ಇದ್ದಾರೆ. ಕಳೆದ ಜನರಲ್ ಬಾಡಿಯಲ್ಲಿ ಅವರು ಕ್ಯಾಂಪದಲ್ಲಿ ಆ ಬಗ್ಗೆ ಪ್ರಸ್ತಾಪ ಮಾಡಿದರು, ಎಲ್ಲೋ ಲಿಫ್ಟ್ ಡಿಸೀಸ್ ಬಗ್ಗೆ. ಅಲ್ಲೋ ಸರ್, ರಮೇಶ್ ದೇಲಂಪಾಡಿಯವರು ನಮ್ಮ ಪ್ರಯತ್ನ ಮಾಡಿದ್ದೇವೆ. ರಾಜೇಂದ್ರ ಕುಮಾರ್ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಾಗಬೇಕು ಅದಕ್ಕೆ ಚಿಂತನೆ ಮಾಡಿ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಪ್ರಯತ್ನ ಮಾಡಿ ಅವರಿಗೆ ಒತ್ತಡ ಹಾಕಿ 25 ಕೋಟಿಯ ಹಣ ಬಿಡುಗಡೆ ಆಗಿತ್ತು. ಆದರೆ ಆ ಹಣ ಎಲ್ಲಿಗೆ ಹೋಗಿದೆ ಅಂತ ನನಗೂ ಗೊತ್ತಿಲ್ಲ, ಯಾರಿಗೆ ಗೊತ್ತುಂಟು ಅಂತ ನನಗೂ ಗೊತ್ತಿಲ್ಲ. ಆದರೆ ತಾವು ಓಪನ್ ಆಗಿ ಅಲ್ಲಿ ಸಭೆಯಲ್ಲಿ ಹೇಳಿದ್ದೀರಿ, ಪೇಪರ್ನಲ್ಲಿ ಬಂದಿದೆ. ನಿಜವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ನಿಮಗೆ ನನ್ನ ಗೌರವವನ್ನು ಕೃತಜ್ಞತೆಯನ್ನು ತಿಳಿಸ್ತೇನೆ. ಯಾಕೆಂದರೆ ಈ LOA ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಅದರ ಸಂಪೂರ್ಣ ಆ ಕಾಯಿಲೆಗೆ ಸಂಬಂಧಪಟ್ಟ ಏನು ಬೇಕು ಅದನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. SIDC ಬ್ಯಾಂಕ್ ಅದರ ನೇತೃತ್ವ ವಹಿಸ್ತದೆ ಎಂಬ ಮಾತನ್ನು ತಾವು ಹೇಳಿದ್ದೀರಿ. ಒಂದು ಅಡಿಕೆ ಬೆಳೆಗಾರರ ಸಂಸ್ಥೆ ಅಧ್ಯಕ್ಷನಾಗಿ ತಮಗೆ ತಮ್ಮ ಈ ದಿಟ್ಟ ನಿಲುವಿಗೆ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಯಾಕಂದರೆ ಆ ಭಾಗದ ರೈತರು ಖಂಡಿತವಾಗಿ ಇವತ್ತಿನ ಈ ಧಾರಣೆಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂದರೆ ಮಾತಿಲ್ಲ. ವಿಷ್ಣು ಭಟ್ರಿಗೆ ಆ ಕಷ್ಟ ಆಗಲಿಲ್ಲ, ಅವರಿಗೆ ಅಡಿಕೆ ರೇಟ್ ಒಳ್ಳೆ ಸಿಕ್ಕಿದೆ. ಆದರೆ ಸುಳ್ಯ ಭಾಗದಲ್ಲಿ ಜನರಿಗೆ ರೇಟ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ, ಯಾಕೆಂದರೆ ಅಡಿಕೆ ಇಲ್ಲ. ತಾವು ಹೇಳಿದರೆ ಆಗೀಗ ಈ ವರ್ಷದ ಮಳೆಗಾಲದ ಪರಿಸ್ಥಿತಿ, ಈ ವರ್ಷದ ಮಳೆಗಾಲದಲ್ಲಿ ಅಡಿಕೆ ಯಾರೂ ಉಳಿಲಿಲ್ಲ. ಆದರೆ ನಮಗೆ ಅರ್ಧಂಬರ್ಧ ಸಿಕ್ಕಿದೆ, ಆ ಭಾಗದ ರೈತರಿಗೆ ಏನೂ ಸಿಗಲಿಲ್ಲ. ತಾವು ನಿರ್ಣಯ ಮಾಡಿ ಹೇಳಿದ್ದೀರಿ, ಇಮಿಡಿಯೇಟ್ ಆಗಿ ಆ ಕಾರ್ಯಕ್ರಮ ಆಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ತಾವು ಶಕ್ತರಿದ್ದೀರಿ, ಅದನ್ನು ತಾವು ಮಾಡಿಸಿಕೊಡ್ಬೇಕು ಕೂಡಲೇ ಅಂತ ರೈತರ ಪರವಾಗಿ ನಿಮಗೆ ನನ್ನ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕುಂದಾಪುರದಲ್ಲಿ ಹುಟ್ಟಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಪುತ್ತೂರಿನಂತ ಒಂದು ಪುತ್ತೂರು ತಾಲೂಕಿನಲ್ಲಿ ತನ್ನ ಸಾಧನೆಯನ್ನ ಮಾಡಿ ವಕೀಲರಾಗಿ ತನ್ನ ಮಾನವೀಯ ಮನಸ್ಸಿನಿಂದ ಬಡವರ ಬಗ್ಗೆ ವಿಶೇಷವಾದಂಥ ಕಾಳಜಿಯಿಂದ ವಕೀಲರಾದರೂ ಕೂಡ ಸಾಧ್ಯವಾದಷ್ಟು ವ್ಯಾಜ್ಯಗಳನ್ನು ಪರಿಹರಿಸುತ್ತಾ ಬಡವರ ಬದುಕಿಗೆ ಹೊಸ ಚೈತನ್ಯವನ್ನು ತುಂಬಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಒಂದು ಬ್ಯಾಂಕ್ನ ನೇತೃತ್ವವನ್ನು ವಹಿಸಿದಂಥ ಹಿರಿಯರಾದ ಮೊಳಹಳ್ಳಿ ಶಿವರಾಯರನ್ನ ಮತ್ತೊಮ್ಮೆ ಸ್ಮರಿಸಿ ಆ ಒಂದು ಆದರ್ಶದಲ್ಲಿ ಮುಂದೆ ಕೂಡ ಅವಿಭಜಿತ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬೆಳೆಯಲಿ ಅಂತ ಹೇಳುತ್ತಾ, ಈಗಾಗಲೇ ನಾನು ಬಂದಾಗ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಭತ್ತ ಕೃಷಿಗೆ ಬೆಳೆ ಇಲ್ಲ, ನಾಶ ಆಗಿದೆ, ಭತ್ತ ಅಡಿಕೆ ನಾಶ ಆಗಿದೆ. ಯಾವಾಗ ಅವರ ಹತ್ರ ಬಂದರೂ ಕೂಡ ನಾನು ಕಾಲೇಜಿನ ದಿನಗಳಿಂದ ನೋಡಿದ್ದೆ. ಕೋಟ್ಯಾನ್ರವರು ನಮ್ಮ ವಾದಣ್ಣ ಎಲ್ಲ ಇದ್ದಾರೆ, ಅಮರನಾಶ್, ಆವತ್ತು ಕೂಡ ಆ ದಿನಗಳಲ್ಲೂ ಕೂಡ ಈ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದ ಸಂಕಷ್ಟದ ಬಗ್ಗೆ ಯೋಚನೆ ಮಾಡುವಂತ ಒಂದು ಶಕ್ತಿಯಿಂದ ಇವತ್ತು ಈ ಒಂದು ಅಗಾಧವಾದ ಸಾಧನೆಯನ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಮಾಡಿದ್ರು. ಬಹುಶಃ ಆ ಒಂದು ಒಳ್ಳೆಯ ಮನಸ್ಸಿನಿಂದ ಇವತ್ತು ಹಿರಿಯರನ್ನ ಸ್ಮರಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಹಕಾರಿಗಳು ಈ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನ ಇನ್ನಷ್ಟು ಬೆಳೆಸುವಂತಹ ಶಕ್ತಿ ದೇವರು ಕೊಡ್ಲಿ ಅಂತ ಹೇಳುತ್ತಾ
ಬಹುಶಃ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಭಿವೃದ್ಧಿಯಲ್ಲೂ ಕೂಡ ಡಾಕ್ಟರ್ MNR ಅವರ ಒಂದು ಮಾರ್ಗದರ್ಶನ ಸದಾ ಇತ್ತು, ಇನ್ನೂ ಬೇಕಾಗಿದೆ. ಬಹುಶಃ ಕೃಷಿ ಕ್ಷೇತ್ರ ಇರಬಹುದು, ಈ ಜಿಲ್ಲೆಯ ಬೇರೆ ಬೇರೆ ರೀತಿಯ ಉದ್ಯಮದ ಕ್ಷೇತ್ರಗಳಲ್ಲಿ ಬಹುಶಃ ತನ್ನ ಸಾಮರ್ಥ್ಯದಿಂದ, ತನ್ನ ಶಕ್ತಿಯಿಂದ ಅದರೊಟ್ಟಿಗೆ ಆ ಒಂದು ಇದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಡಾಕ್ಟರ್ MNR ಕೆಲಸ ಮಾಡ್ತಾರೆ. ಆ ಕೆಲಸ ಇನ್ನಷ್ಟು ಈ ಜಿಲ್ಲೆ ಜಿಲ್ಲೆ ಮುನ್ನಡೆಯಲಿ ದೇವರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ, ಬಹುಶಃ ಮೊಳಹಳ್ಳಿ ಶಿವರಾಯರಂತ ಹಿರಿಯರ ತತ್ವ, ಮಾನವೀಯ ಮನಸ್ಸು, ಅದಕ್ಕೆ ಅದರೊಟ್ಟಿಗೆ ಬಡವರ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ಯೋಚನೆ ಮಾಡುವಂತ ಈ ಒಂದು ಬ್ಯಾಂಕು ಇನ್ನಷ್ಟು ಪ್ರಗತಿ ಆಗಲಿ ಹಾರೈಸಿ. ಹಳದಿ ರೋಗದಿಂದಾಗಿ ಸುಮಾರು ವರ್ಷದಿಂದ ಒಂದು ಅಡಿಕೆ ತೋಟಗಳು ನಾಶವಾಗ್ತಾ ಬರ್ತಾ ಇದೆ ಅನ್ನುವಂಥ ಪ್ರಸ್ತಾವಿಸಿದಾಗ ಅಲ್ಲಿ ಕೂಡ ಕೊಡುಗೆಯವರು ಹೇಳಿದರು, ಗುತ್ತಿಗಾರಿನಲ್ಲಿ 25 ಕೋಟಿ ಯಡಿಯೂರಪ್ಪನವರು ಇರುವಾಗ ಇದಕ್ಕೆ ಕೊಟ್ಟರು, ಅದನ್ನು ಸಂಶೋಧನೆ ನಡೀತಾ ಇದೆ. ಆದರೆ ರೈತರಿಗೆ ಅದರ ಸಂಶೋಧನೆಯ ಫಲ ಸಿಕ್ಕಲಿಲ್ಲ ಅನ್ನುವಂಥ ಮಾತು ಬಂದಾಗ ನಾವು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳು ಸಾಲ ಕೊಡುತ್ತಿದ್ರೆ ಅಡಿಕೆ ಕೃಷಿಗೆ ಮಾತ್ರ, ಬೇರೆ ಯಾವುದಕ್ಕೂ ಸಾಲವನ್ನು ಪಡೆಯುವುದಿಲ್ಲ. ನಮ್ಮ ಸಂಸ್ಥೆ ಇವತ್ತು ಸ್ವಂತ ಕಾಲದಲ್ಲಿ ಇಷ್ಟು ಬೆಳಿಬೇಕಾಗಿದ್ರೆ ಅಡಿಕೆ ಬೆಳೆಗಾರರ ಕಾರಣ. ಅವರ ಬೆಳೆ ನಾಶ ಆದಾಗ ಈ ಸಂಸ್ಥೆಗಳಿಗೆ ಮುಂದೆ ದಾರಿ. ಆ ದೃಷ್ಟಿಕೋನದಿಂದ ನಾನು ಹೇಳಿದ್ದೇನೆ, ಕೊಡುಗೆಯವರೇ, ನಾವು ಏನೇ ಆದರೂ ಅಡಿಕೆ ಬೆಳೆಗಾರರ ಪರವಾಗಿ ಯಾವತ್ತೂ ನಿಲ್ತೇವೆ. 1 ಕೋಟಿ ಅಲ್ಲ, ಅದು ಕೋಟಿಯ ಪ್ರಶ್ನೆಯೇ ಅಲ್ಲ. ಅಡಿಕೆ ಬೆಳೆಗಾರರನ್ನು ಸಂರಕ್ಷಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನನ್ನ ಒಬ್ಬನ ಮೇಲೆ ಅಲ್ಲ, DCC ಬ್ಯಾಂಕ್ ಒಂದರ ಮೇಲೆ ಅಲ್ಲ, ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಇವತ್ತು ನಡಿಬೇಕಾಗಿದ್ರೆ ಅಡಿಕೆ ಬೆಳೆ ಇಲ್ಲಿ ಬೇಕೇ ಬೇಕು. ಹಾಗಾಗಿ ಅವರ ಪರವಾಗಿ ನಾವು ಆ ದಿವಸ ಘೋಷಣೆ ಮಾಡಿದರೆ ನೀವು ಸಹ ನಮ್ಮ ಜೊತೆಯಲ್ಲಿ ಬರಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ನೀವು ಹೇಳಿದ್ದೀರಿ, ಯಾಕೆ ಹೇಳಿದರೆ ಕೃಷಿ ಉಳಿಬೇಕಾಗಿದೆ, ಬದಲಾವಣೆ, ಅದಕ್ಕೆ ಬದಲಾಗಿ ಬೆಳೆ ಅದೆಲ್ಲ ಇರ್ತದೆ. ನಾನೀಗ ಮಾತಾಡುವಾಗ ನೀವು ಇರುವಾಗಲೇ ಹೇಳಿದೆ, ಆಂಧ್ರದಲ್ಲಿ ತಾಳೆ ಮರದಲ್ಲಿ ಎಕರೆಗೆ 2 ಲಕ್ಷ ಉತ್ಪಾದನೆ ಬರ್ತದೆ ಅಂತ. ಇವರು ಹೇಳಿದ್ರು, ಅವರು ಇಲ್ಲ 1 ಲಕ್ಷ ಅಂತ ಹೇಳಿದ್ರು. ಭತ್ತ ಮಾಡಿದರೆ ಅಸಲೇ ಆಗೋದಿಲ್ಲ, 40,000 ಬರ್ತದೆ ಎಕರೆಗೆ, ಖರ್ಚು 60,000 ಆಗ್ತದೆ. ಹಾಗಾಗಿ ನಾವು ಅಡಿಕೆಯನ್ನೇ ಅವಲಂಬನೆ ಮಾಡಿದ್ರಿಂದ ಈ ಅಡಿಕೆ ಬೆಳೆಗಾರರನ್ನು ಸಂರಕ್ಷಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ನಾನು ಮನಗೊಂಡ ಆ ದಿವಸ ಹೇಳಿದೆ.